ಉಳ್ಳಾಲ ಮಾಸ್ತಿಕಟ್ಟೆ ಆಟೋ ರಿಕ್ಷಾ ಪಾರ್ಕ್ದ ಚಾಲಕ ಮಾಲಕರು ಒಟ್ಟು ಸೇರೊಂದು ತಂಕಲ್ನ ಪಾರ್ಕ್ದ ರಿಕ್ಷಾ ಚಾಲಕರಿಗೆ ಅಂಚನೆ ಪಿದೈದ ಸುಮಾರು 25 ಜನ ರಿಕ್ಷಾ ಬೊಕ್ಕ ಟೆಂಪೋ ಚಾಲಕರಿಗೆ ದಿನ ಬಳಕೆದ ಆಹಾರ ಸಾಮಗ್ರಿದ ಕಿಟ್ಲೇನು ಶುಕ್ರವಾರ ಕಾಂಡ ವಿತರಣೆ ಮಾಡ್ತೇವೆ. ಉಳ್ಳಾಲ ಮಾಸ್ತಿಕಟ್ಟೆ ಆಟೋ ರಿಕ್ಷಾ ಪಾರ್ಕ್ದ ಚಾಲಕ ಮಾಲಕರನ ಸಂಘದ ವತಿರ್ದು ಕರಿ 3-4 ವರ್ಷಡ್ ಪವಿತ್ರ ಉಪವಾಸದ ರಂಜಾನ್ ತಿಂಗಳು ದಾನಿಲೇನ ಸಹಕಾರಡು ತಂಕಲ್ನ ಪಾರ್ಕ್ದ ಸುಮಾರು 50 ರಿಕ್ಷಾ ಚಾಲಕ ಮಾಲಕರಿಗೆ ಅಂಚನೆ ಬೇತೆ ಬೇತೆ ಪಾರ್ಕ್ದ ಸುಮಾರು 25 ರಿಕ್ಷಾ ಬೊಕ್ಕ ಟೆಂಪೋ ಚಾಲಕರಿಗೆ ರಂಜಾನ್ ಕಿಟ್ಟನ್ನು ವಿತರಣೆ ಮಂತೊಂದುಲ್ಲ. ದಾನಿಲೇನ ಸಹಕಾರಡು ಈ ಕಿಟ್ಟು ವಿತರಣೆ ಕಾರ್ಯಕ್ರಮ 3-4 ವರ್ಷಡು ನಡತೊಂದುಂಡು. ಈ ಸರ್ತಿ ಲಾಕ್ಡೌನ್ ಸಂಕಷ್ಟದ ನಡುಟೆ ರಂಜಾನ್ ತಿಂಗಳ ಬತ್ತಿ ನೆರೆದಾತ್ರ ಲಾಕ್ಡೌನ್ ಸಮಸ್ಯೆದ ಒಟ್ಟಿಗೆ ರಂಜಾನ್ ಕಿಟ್ಟುಲ ವಿತರಣೆ ಮಾಡ್ತೀರಿ. ಲಾಕ್ಡೌನ್ ಹಿಡಿದಾತ್ರ ರಿಕ್ಷಾ ಚಾಲಕರು ಮಾಲಕರು ಜಿಂಜ ಸಂಕಷ್ಟಡೊಲೇರು ಕರಿ 3-4 ವರ್ಷದ ರಂಜಾನ್ ಕಿಟ್ಟನ್ನು ವಿತರಣೆ ಮಂತೊಂದಿತ್ತೇರು. ಈ ಸರ್ತಿ ದಾನಿಲೇನ ಸಹಕಾರಡು ಕೊರೋನಾ ಸಂಕಷ್ಟದ ನಡುಟ್ಲ ರಂಜಾನ್ ಕಿಟ್ಟನ್ನು ವಿತರಣೆ ಮಂತೊಂದುಲ್ಲ ಪಂಡದ ರಿಕ್ಷಾ ಪಾರ್ಕ್ದ ಉಪಾಧ್ಯಕ್ಷರು ಶ್ರೀ ಕಬೀರ್ ತೆರಿಪಾಯರು. ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ವತಿಯಿಂದ 2-3 ವರ್ಷಗಳಿಂದ ನಡೆಸಿಕೊಂಡು ಬರುವಂತಹ ರಂಜಾನ್ ಕಿಟ್ಟು 2020ರ ಈ ಅವಧಿಯಲ್ಲಿ ರಂಜಾನ್ ಅವಧಿಯಲ್ಲಿ ಕೋವಿಡ್-19 ಮತ್ತು ರಂಜಾನ್ ತಿಂಗಳ ಈ ಕಿಟ್ಟನ್ನು ಮಾಸ್ತಿಕಟ್ಟೆ ಸದಸ್ಯರಾದ 65ಕ್ಕೂ ಮಿಕ್ಕಿದ ಸದಸ್ಯರಿಗೆ ಮತ್ತು ಸದಸ್ಯರಲ್ಲದ ಇನ್ನಿತರ ನಮ್ಮ ಪಾರ್ಕ್ಗೆ ನಿಲ್ಲುವಂಥ ಇತರ ಚಾಲಕರಿಗೂ ಕಿಟ್ಟನ್ನು ವಿತರಣೆ ಮಾಡುತ್ತಿದ್ದೇವೆ. ಆದುದರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ದುಆವನ್ನು ನೆರವೇರಿಸಿಕೊಟ್ಟು ಉದ್ಘಾಟಿಸಿದಂತಹ ಯೂಸುಫ್ ಉಸ್ತಾದ್ ಉಲ್ಲಾಲಬೇಲ್ ಹಾಗೂ ಸ್ಥಳೀಯ ಕೌನ್ಸಿಲರ್ JDSನ ಸ್ಥಳೀಯ ಕೌನ್ಸಿಲರ್ ಆದ ಜಬ್ಬಾರ್ ಉಲ್ಲಾಲ್ರವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಾಗಿಸಿದ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸಿ ನಾನು ಈ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೊರೋನಾ ಪಂಪಿನವು ಮಾತೇನೆಲ್ಲ ಬಂಗಡ ಪಾಡ್ದನು ಕೊರೋನಾದ ಕಷ್ಟ ಅವೇ ತೊಟ್ಟಿಗೆ ರಂಜಾನ್ ತಿಂಗಳ ಒಟ್ಟಿಗೆ ಬತ್ತಿ ನೆರೆದಾತ್ರ ವರ್ಷಂ ಪ್ರತಿ ಕೊರೊಂದಿತ್ತಿನ ರಂಜಾನ್ ಕಿಟ್ ಈ ಸರ್ತಿ ಲಾಕ್ಡೌನ್ದ ಬಂಗಾಗಲ ಆಂಡು ಪಂಡದು ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀ ಅಬ್ದುಲ್ ಜಬ್ಬಾರ್ ತೆರಿಪಾಯರು. ಉಳ್ಳಾಲ ಮಾಸ್ತಿಕಟ್ಟೆ ರಿಕ್ಷಾ ಪಾರ್ಕ್ ವತಿಯಿಂದ ಕೋವಿಡ್-19 ಮತ್ತು ರಂಜಾನ್ ಕಿಟ್ಟನ್ನು ನಮ್ಮ ರಿಕ್ಷಾ ಚಾಲಕರು ಮತ್ತು ಮಾಲಕರು ಸೇರಿ ಎಲ್ಲರನ್ನು ಗುರುತಿಸಿ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ನಾನು ಹೇಳುವುದು ಒಂದು ಮಾತೆಂದರೆ ಇದನ್ನು ಸರಕಾರವನ್ನು ಗುರುತಿಸಿ ಎಲ್ಲ ರಿಕ್ಷಾ ಪಾರ್ಕಿನವರಿಗೆ ಕೊಡಬೇಕಾಗಿ ನಾನೊಂದು ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇದರಲ್ಲಿ ಬಹಳಷ್ಟು ಮಂದಿ ರಿಕ್ಷಾ ಪಾರ್ಕ್ನ ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು ನಜೀರ್ನವರು ಕಬೀರುಲ್ಲಾಲ್ರವರು ಎಲ್ಲರೂ ಸೇರಿ
ಕೆಲವು ದಾನಿಯರನ್ನು ಹಿಡಿದು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅದರಲ್ಲಿ ಈಗ 60 ಮಂದಿ ಮೆಂಬರ್ನವರು ಮತ್ತು 25 ಮಂದಿ ಟೆಂಪ್ರವರಿ ಇದ್ದವರಿಗೆ ಗುರುತಿಸಿ ಎಲ್ಲರಿಗೂ ಸಹ ಕೊಡ್ತಾ ಇದ್ದಾರೆ. ಬಹಳಷ್ಟು ಸಂಕಟದಲ್ಲಿ ಇರುವವರನ್ನು ಗುರುತಿಸಿ ನಮ್ಮ ಅಧ್ಯಕ್ಷರಾದ ಇಸ್ಮಾಯಿಲ್ ಮತ್ತು ನಮ್ಮ ಮಾಜಿ ಅಧ್ಯಕ್ಷ ನಜೀರ್ನವರು ಸೇರಿ ಬಹಳ ಒಂದು ಉತ್ತಮ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ರೀತಿ ಎಲ್ಲ ಪಾರ್ಕಿನ ಸದಸ್ಯರು ನೋಡಿ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿ ಒಂದು ವಿನಂತಿ ಮಾಡ್ತಾ ಇದ್ದಾರೆ. ಮಾಸ್ತಿಕಟ್ಟೆ ಆಟೋ ರಿಕ್ಷಾ ಪಾರ್ಕ್ದ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರು ಇಸ್ಮಾಯಿಲ್, ಮಾಜಿ ಅಧ್ಯಕ್ಷರು ನಜೀರ್, ಕಾರ್ಯದರ್ಶಿ ರೌಫ್, ಕೋಶಾಧಿಕಾರಿ ಖಲೀಲ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದೇವೆ. ಯೂಸುಫ್ ಉಸ್ತಾದ್ ಉಳ್ಳಾಲ ಬೈಲ್ ದುವಾ ನಡಪಾಯಿರು. اللهم صل على سيدنا محمد وعلى آل رسولك سيدنا مولانا محمد. اللهم أوصل مثل ثواب ما قرأناه من القرآن العظيم هذه هدية واصلة ورحمة نازلة وبركة شاملة منا إلى حضرة روح نبينا وشفيعنا مصطفى محمد صلى الله عليه وسلم وإلى حضرات أصحاب البدريين والأحديين والخندقيين والخيبريين والتبوقيين وسائر صحابات كلهم أجمعين. وإلى حضرة كتبنا كتب الأقطاب الشيخ محي الدين عبد القادر الجيلاني قدس الله تعالى سره العزيز. وإلى حضرة سلطان العارفين الشيخ أحمد الكبير الرفاعي قدس الله تعالى سره العزيز. وإلى حضرة صاحب المقامات الكرامات وكتب الزمان السيد محمد الشريف المدني قدس الله تعالى سره العزيز. وإلى حضرات سائر أولياء الله تعالى إنما كانوا من مشارق الأرض إلى مغاربها. آمين. اللهم زد لهم شرفا على شرفهم وفضلا على فضلهم وكرامة على كراماتهم لديك. اللهم إنا نسألك بحقهم وبجاههم وبكراماتهم أرسل مرادنا وبلغ مقصودنا واقض حاجاتنا واشف أمراضنا وأد ديوننا واغفر ذنوبنا يا رب العالمين. اللهم بارك لنا في اجتماعنا هذا. اللهم بارك لنا في أمرنا. اللهم بارك لنا في جميع أمورنا بركة تامة كما باركت على عبادك الصالحين. آمين. اللهم إلى حضرات من ماتوا منا من آبائنا وأمهاتنا وجدنا وجداتنا كلهم خاصة. وإلى حضرات جميع المسلمين مع الكرة عامة إنك على كل شيء قدير. آمين. اللهم اغفر لنا واغفر لهم وارحمنا وارحمهم واجمع بيننا وبينهم في دار جناتك النعيم. آمين. مع الذين أنعمت عليهم من النبيين والصديقين والشهداء والصالحين. آمين. اللهم اغفر للمؤمنين والمؤمنات والمسلمين والمسلمات الأحياء منهم الأموات. إنك مجيب الدعوات يا قاضي الحاجات. اللهم اجعل هذا الشهر الشريف العظيم شاهدا لنا لا شاهدا علينا. آمين. واجعله حجة لنا لا حجة علينا. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله عليه وسلم على سيدنا محمد وعلى آله وصحبه أجمعين. سبحان ربك رب العزة عما